ಹಿಂದೂ ಜನಜಾಗೃತಿ ಸಮಿತಿ ವತಿಯಿಂದ ಗೋವಾದ ಶ್ರೀ ರಾಮನಾಥ ದೇವಸ್ಥಾನದಲ್ಲಿ ನಡೆಯುತ್ತಿದ್ದ ಅಷ್ಟಮ ಅಖಿಲ ಭಾರತೀಯ ಹಿಂದೂ ರಾಷ್ಟ್ರ ಅಧಿವೇಶನವು ಮುಕ್ತಾಯಗೊಂಡಿತು. ಅಧಿವೇಶನದಲ್ಲಿ ರಾಷ್ಟ್ರ ಮತ್ತು ಧರ್ಮದ ವಿಚಾರಗಳ ಬಗ್ಗೆ ಚರ್ಚೆ ನಡೆಯಿತು. ಗೋವಾದ ಶ್ರೀ ರಾಮನಾಥ ದೇವಸ್ಥಾನದ ವಿದ್ಯಾಧಿರಾಜ ಸಭಾಗೃಹದಲ್ಲಿ ಹಿಂದೂ ಜನಜಾಗೃತಿ ಸಮಿತಿ ಆಯೋಜಿತ ಅಷ್ಟಮ ಅಖಿಲ ಭಾರತೀಯ ಹಿಂದೂ ರಾಷ್ಟ್ರ ಅಧಿವೇಶನವು ಸಮಾಪನಗೊಂಡಿತು. 7 ದಿನಗಳ ಕಾಲ ನಡೆದ ಅಧಿವೇಶನದಲ್ಲಿ ರಾಷ್ಟ್ರ ಮತ್ತು ಧರ್ಮದ ಮೇಲಿನ ವಿವಿಧ ವಿಚಾರಗಳು, ಸಮಸ್ಯೆಗಳು ಮತ್ತು ಅವುಗಳ ಪರಿಹಾರದ ಬಗ್ಗೆ ಚರ್ಚೆ ನಡೆಯಿತು. ಮಹಾರಾಷ್ಟ್ರದ ಯೂತ್ ಫಾರ್ ಪನೂನ ಕಾಶ್ಮೀರದ ರಾಷ್ಟ್ರೀಯ ಸಂಯೋಜಕ ರಾಹುಲ್ ಕೌಲಾ ಅವರು ಏಕ ಭಾರತ ಅಭಿಯಾನದ ಪುನರ್ ಅವಶ್ಯಕತೆಯ ಬಗ್ಗೆ ವಿವರಿಸಿದರು. पूरे देश की सांस्कृतिक, राजनीतिक और धार्मिक सभ्यता का पुनर्वसन कैसे हो कश्मीर में, उसके लिए जो ऐतिहासिक कदम अभी हमको लेने हैं, उसका वर्चस्व कैसे हमें वापस कश्मीर में बढ़ाना है, उस दिशा में कौन कौन से कदम हमें लेने हैं, इस मंच पे हमें उन चीज़ों पे बात करने की जरूरत है. पिछले 3 वर्षों में जब हमने एक भारत अभियान के माध्यम से कई प्रांतों में, कई राज्यों में आप सबके साथ जुड़ के कश्मीरी हिंदू की त्रासदी के बारे में बात की, वहीं के साथ साथ हमने कश्मीरी हिंदुओं के विरोध की भी बात. ಅಧಿವೇಶನದಲ್ಲಿ ಮಹಾರಾಷ್ಟ್ರದ ನಿವೃತ್ತ ನ್ಯಾಯಾಧೀಶರಾದ ಸುಧಾಕರ ಚಪ್ಪಳಗಾವಕರ ಮತ್ತು ನ್ಯಾಯವಾದಿ ಸುರೇಶ್ ಕುಲಕರ್ಣಿ ಸಂತ ಪದವಿಯನ್ನು ತಲುಪಿದ ಬಗ್ಗೆ ಘೋಷಣೆ ಮಾಡಲಾಯಿತು. ಸನಾತನ ಸಂಸ್ಥೆಯ ಉತ್ತರ ಮಹಾರಾಷ್ಟ್ರದ ಧರ್ಮ ಪ್ರಸಾರಕರಾದ ಸದ್ಗುರು ನಂದಕುಮಾರ್ ಅವರು 2 ಸಂತರನ್ನು ಸನ್ಮಾನಿಸಿದರು. ದೇಶ ವಿದೇಶಗಳಿಂದ ಆಗಮಿಸಿದ ವಿಚಾರವಂತರು, ಹಿಂದೂ ಧರ್ಮಶಾಸ್ತ್ರದ ಅಧ್ಯಯನಕಾರರು, ವಿವಿಧ ಸಂಘಟನೆಗಳ ಹಿರಿಯರು ಮತ್ತು ಕಾರ್ಯಕರ್ತರು, ಸಾಧು ಸಂತರು ವಿಚಾರ ಮಂಥನ ಮಾಡಿದ್ರು. ಬ್ಯೂರೋ ರಿಪೋರ್ಟ್ V4 News 24/7 ಮಂಗಳೂರು.